ಓಕೆ ಓಕೆ ಅಶ್ವಿನ್ ಅವರೇ, 800 ವರ್ಷಗಳ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ. ಒಂದು ಕಡೆ 800 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ, ಇದು ಇತ್ತೀಚೆಗೆ ಬಂದಿರುವಂಥ ಕೆಲವೊಂದು ಕಂಪನಿಗಳು, ಏನೇ ಜಾಗದ ತಕರಾರು ಅಂತ ಹೇಳಿ? ಬದಲಾವಣೆ ಜಗದ ನಿಯಮ ಅಂತೇಳಿ ಹೇಳ್ತಾರೆ. ಬದಲಾವಣೆಯನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ. ಆದರೂ ನೀವು ಹೇಳಿದಾಗೆ ಮಣ್ಣಿನ ಮೂಲ ಸೊಗಡೇನಿದೆ ಅದನ್ನು ಬಿಟ್ಟು ಬದುಕುವುದು ಕಷ್ಟ. ಏನೇ ಬದಲಾದರೂ ಕೂಡ ಒಂದು ತಾಯಿ ಮಗುವಿನ ಸಂಬಂಧ ಇದು ಬದಲಾಗುವುದಿಲ್ಲ. ನಾವು ಬದುಕುವ ರೀತಿ ಬದಲಾಗಬಹುದು, ಆದರೆ ಆ ಸಂಬಂಧಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕೂ ಆಗೋದಿಲ್ಲ, ಅದನ್ನು ಮರೀಲಿಕ್ಕೂ ಆಗೋದಿಲ್ಲ. ಹಾಗೆ ಇದು ನಮ್ಮ ತುಳುನಾಡಿನ ಕಟ್ಟುಪಾಡಿನ ರೀತಿ ರಿವಾಜನ್ನು ನೋಡಿದರೆ ಮನುಷ್ಯ ಎಲ್ಲೇ ಹೋದರೂ ಕೂಡ ಅವನನ್ನು ಸೆಳೆಯುವಂತಹ ಶಕ್ತಿ ತುಳುನಾಡಿನಲ್ಲಿದೆ. ದೂರ ದೂರದ ಊರಿನಲ್ಲಿ ಈ ಲ್ಯಾಂಡ್ ರಿಫೈನರಿ ಆ್ಯಕ್ಟ್ ಬಂದ ಸಮಯದಲ್ಲಿ, ಕೃಷಿಗೆ ಕಷ್ಟ ಬಂದ ಸಮಯದಲ್ಲಿ ಜನರೆಲ್ಲ ಊರು ಬಿಟ್ಟು ಹೋದರೂ ಕೂಡ ಅವರನ್ನು ಊರಿಗೆ ವಾಪಸ್ ಸೆಳೆಯುವಂಥ ಶಕ್ತಿ ಯಾವುದು ಅಂತ ಹೇಳಿದರೆ ತುಳುನಾಡಿನಲ್ಲಿ ದೈವಶಕ್ತಿ, ಅದನ್ನು ಮೀರಿದಂತಹ ಶಕ್ತಿ ಇಲ್ಲ. ಹಾಗೆ 800 ವರ್ಷದ ಇತಿಹಾಸ ಅಂತ ಹೇಳಿದರೆ ಈ ಗುತ್ತಿನ ಮನೆಯ ಹಿರಿಯರಿಂದ ಬಂದಂತಹ ಒಂದು ಕರ್ತವ್ಯ, ಅವರು ಮಾಡಿದಂತಹ ದೈವಾರಾಧನೆ, ಅದರ ಪ್ರತಿಫಲವಾಗಿ ಈ ಇತಿಹಾಸ ಉಳಿದಿದೆ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಎಲ್ಲ ಮನೆಗಳು, ತುಳುನಾಡಿನಲ್ಲಿ ಇರುವ ಮನೆಗಳು ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಮನೆಗಳಾದರೂ ಕೂಡ ಆ ನೆಲ್ಲಿದಡಿ ಗುತ್ತು ಮನೆಯಲ್ಲಿ ಇರುವಂತಹ ವಿಶೇಷವಾದ ಒಂದು ದೈವಶಕ್ತಿ ಮತ್ತು ಆ ದೈವಕ್ಕೆ ಇರುವಂತಹ ಒಂದು ಸಾಮರ್ಥ್ಯ, ಆ ದೈವಕ್ಕೆ ಇರುವಂತಹ ಒಂದು ವಿಷಕ್ಕೆ ವೈದ್ಯನಾಥ ಅಂತ ಹೇಳುವಂತಹ ಒಂದು ಬೆಲೆ, ಈ ಬೆಲೆ ಆ ಮಣ್ಣಿನ ಕಳೆ ಇರುವುದರಿಂದಾಗಿ ಮಾತ್ರ 800 ವರ್ಷದ ಇತಿಹಾಸವನ್ನು ಜನರು ನೆನಪು ಮಾಡ್ತಾ ಇದ್ದಾರೆ, ಅದು ಉಳಿದಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಅಲ್ಲಿ ನೆಲ್ಲಿದಡಿ ಗುತ್ತುವಿನಲ್ಲಿ ಆ ಕಾಂತೇರಿ ಧೂಮಾವತಿ ದೈವವನ್ನು ನಂಬುವಂತಹ ಸಂದರ್ಭದಲ್ಲಿ, ಅದಕ್ಕೆ ಕೆಸರು ಕಲ್ಲು ಹಾಕುವಂಥ ಸಂದರ್ಭದಲ್ಲಿ ಸುರತ್ಕಲ್ಲು ಸೂರಿಂಜಯ ತಾಂಪಣ್ಣ ಶೆಟ್ಟರನ್ನು ಕರೆದು ಅವರಲ್ಲಿದ್ದಂತಹ ವಿಷದ ಕಲ್ಲಿನಲ್ಲಿ ಒಂದು ಕಲ್ಲನ್ನು ಆ ಕ್ಷೇತ್ರದಲ್ಲಿ ಹಾಕಿ ಇಲ್ಲಿರುವಂತಹ ದೈವ ಕಾಂತೇರಿ ಜುಮಾದಿ ವಿಷಕ್ಕೆ ವೈದ್ಯನಾಥನಾಗಿ ಮೆರೆಯಬೇಕು, ಈ ಬಾವಿಯಲ್ಲಿ, ತೀರ್ಥ ಬಾವಿಯಲ್ಲಿ ಇರುವಂತಹ ನೀರು ಅದು ತೀರ್ಥ ಅಲ್ಲ, ಅಮೃತಕ್ಕೆ ಸಮಾನಾಗಿ ಇರಬೇಕು ಅಂತೇಳಿ ಅಲ್ಲಿ ಮಾಡಿದಂತಹ ಪ್ರಾರ್ಥನೆ, ಅವರು ಮಾಡಿದಂತಹ ಪ್ರಾರ್ಥನೆಯನ್ನು ನೆಲ್ಲಿದಡಿ ಗುತ್ತಿನ ಮನೆತನದ ಹಿರಿಯರು ದೇವ ಚೌಟರ ಕಾಲದಿಂದ ಈಗಿನವರೆಗೆ ಎಷ್ಟೆಷ್ಟು ಚೌಟರ ಆಗಿದ್ದಾರೆ, ಚೌಟ ಅಂತ ಹೇಳಿದರೆ ಆ ಮನೆಯ ಒಂದು ಗಡಿ ಪ್ರಧಾನರ ಹೆಸರು 10 ತಲೆಮಾರಾಯಿತು ಅಂತ ಹೇಳಿ ಹೇಳ್ತಾರೆ. ಈ ಚೌಟ ಹೆಸರಿನಲ್ಲಿ ದೈವದ ಸೇವೆಗೆ ಅಂತೇಳಿ ಕುಟುಂಬದಲ್ಲಿ ಒಬ್ಬನ ವ್ಯಕ್ತಿಯನ್ನು ನೇಮಕ ಮಾಡಿ ಅವ ಎಲ್ಲ ಸಂಸಾರದ ಬಂಧನಗಳಿಂದ ಮುಕ್ತನಾಗಿ ಆ ದೈವದ ಸೇವೆಯನ್ನು ಮಾಡುವಂತಹ ಒಂದು ಕರ್ತವ್ಯವನ್ನು ಇವತ್ತಿನವರೆಗೆ ಆ ಚೌಟ ಪದವಿ ಮತ್ತು ಆ ಪದವಿಯಲ್ಲಿ ಕರ್ತವ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವುದರಿಂದಾಗಿ ನಿತ್ಯ ಆರಾಧನೆ, ನಿತ್ಯ ದೀಪ, ನಿತ್ಯ ನೀರು, ಅಲ್ಲದೆ ವಾರ್ಷಿಕವಾಗಿ ಬರುವಂತಹ ದೈವಗಳ ಪರಂಪರೆಯಲ್ಲಿ ಬಂದಂತಹ ಪಂಚಪರ್ವಗಳು, ವಾರ್ಷಿಕವಾದ ನೇಮ, ನೆಲ್ಲಿದಡಿ ಗುತ್ತುವಿನ ಚಾವಡಿಯಲ್ಲಿ ನಡೆಯುವಂಥ ವಿಶೇಷ ಸೇವೆ ಅಂತ ಹೇಳಿದರೆ ಚಾವಡಿ ನೇಮ. ಅದಲ್ಲದೆ ಇದ್ದರೆ ಇಡೀ ಗ್ರಾಮಕ್ಕೆ ಚೌಟ್ರೆ ಹೇಳಿದಾಗೆ ದೈವವೂ ನಾನೇ, ದೇವರೂ ನಾನೇ ಅಂತ ಹೇಳಿಕೊಂಡು ಆರಾಧನೆಯನ್ನು ಸ್ವೀಕರಿಸಿಕೊಂಡು ಬಂದಂತಹ ಶಕ್ತಿ ಕಾಂತೇರಿ ಜುಮಾದಿ ದೈವ ಚಾವಡಿಯಿಂದ ಇಳಿದು ನೆಲ್ಲಿದಡಿಯ ಒಳಗುಡ್ಡೆ ಸ್ಥಾನದಲ್ಲಿ ಭಂಡಾರವನ್ನು ಇರಿಸಿ ಅಲ್ಲಿ ನಡೆಯುವಂತಹ ಬಂಡಿ ಸೇವೆ ಆಗಿರಬಹುದು, ಊರಿನವರ ಸುಖ ಕಷ್ಟವನ್ನು ಕೇಳಿ ಮಾತಾಡಿ ಅದಕ್ಕೆ ಬೇಕಾದಂತಹ ಗಂಧವನ್ನು ಕೊಡುವಂತಹ ರೀತಿ ನೀತಿಗಳಾಗಿರ್ಬೋದು. ಈ ಎಲ್ಲ ರೀತಿ ರಿವಾಜುಗಳನ್ನು ಯಾವುದೇ ಒಂದು ಕ್ಷೇತ್ರ ಉಳಿಬೇಕಿದ್ರೂ ಬರೀ ದೈವದಿಂದ ಅದು ಉಳಿಲಿಕ್ಕೆ ಸಾಧ್ಯವಿಲ್ಲ, ಬರೀ ಮನುಷ್ಯನಿಂದನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಉಳಿಸ್ಲಿಕ್ಕೂ ಸಾಧ್ಯವಿಲ್ಲ. ಈ ದೈವವನ್ನು ಭಕ್ತಿ ಮಾಡುವ ರೀತಿ ಮತ್ತು ದೈವ ಜನರಿಗೆ ಕೊಡುವಂತಹ ಅನುಗ್ರಹ, ಈ ಎರಡೂ ಸರಿಸಮಾನವಾಗಿ ಇದ್ದಾಗ ಮಾತ್ರ ಇಲ್ಲಿ ಇಂಥ ರೀತಿಯ ಒಂದು ಕಳೆ ತುಂಬಿ ಬರ್ತದೆ ಅಂತ ಹೇಳೋದು ಸತ್ಯ. ಆ ರೀತಿಯಲ್ಲಿ ನೆಲ್ಲಿದಡಿ ಮನೆತನದಲ್ಲಿ ಪಾರಾಳೆ ಗುತ್ತಿನಿಂದ ಬಂದಂಥ ದೇವಚೌಟರ ಬೆನ್ನು ಹಿಡಿದು ಬಂದಂತಹ ದೈವ ಕಾಂತೇರಿ ಜುಮಾದಿ, ನಾನು ಈ ನೆಲ್ಲಿದಡಿ ಗುತ್ತು ಒಂದೇ ಮನೆತನಕ್ಕೆ ಸಂಬಂಧಪಟ್ಟ ದೈವ ಆಗಿರಬಾರ್ದು, ಊರ ದೈವ ಆಗಬೇಕು ಅಂತ ಹೇಳಿ ಕೇಳಿಕೊಂಡು ಊರವರನ್ನೆಲ್ಲ ಸೇರಿಸಿ ಊರ ಒಪ್ಪಿಗೆಯ ಮೇರೆಗೆ ಊರಿನವರಿಗೆ ನಾನು ಊರಿನ ದೈವ ಅಂತ ಹೇಳಿ ಅಲ್ಲಿದ್ದು ದೈವ ಅಂದರೆ ಆ ಇಡೀ ಬಜ್ಪೆ ಗ್ರಾಮಕ್ಕೆ ನಾನು ರಾಜನ್ ದೈವ ಅಂತ ಹೇಳಿಕೊಂಡು ಎಲ್ಲರ ಕೈಯಿಂದ ಆರಾಧನೆಯನ್ನು ಪಡ್ಕೊಂಡು ಬಂದಂತಹ ದೈವ ಕಾಂತೇರಿ ಧೂಮಾವತಿ. ಹಾಗಾಗಿ ಎಲ್ಲರೂ ಅದನ್ನು ಒಪ್ಪಿಕೊಂಡ ಕಾರಣದಿಂದಾಗಿ ಈ 800 ವರ್ಷದ ಇತಿಹಾಸದಲ್ಲಿ ಆ ಮಣ್ಣಿಗೆ, ನೆಲ್ಲಿದಡಿ ಮಣ್ಣಿಗಿರ್ಬೋದು, ಒಳಗುಡ್ಡೆ ಸ್ಥಾನಕ್ಕಿರ್ಬೋದು, ಕಷ್ಟ ಅಂತ ಹೋದವರು ಆ ಕಷ್ಟವನ್ನು ಪರಿಹರಿಸಿಕೊಂಡು ಬಂದವರೇ ಹೊರತು ಬರಿಗೈಯಲ್ಲಿ ವಾಪಸ್ ಬಂದವರಲ್ಲ. ಆ ಗಂಧಕ್ಕೆ ಅಷ್ಟು ಬೆಲೆ ಇದೆ, ಅಷ್ಟು ಕಲೆ ಇದೆ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ಬದಲಾವಣೆಯ ನಿಯಮಗಳು ಅಥವಾ ಕೈಗಾರಿಕೀಕರಣ ಆಗಿರ್ಬೋದು ಅಥವಾ ಆಧುನಿಕತೆ ಇರ್ಬೋದು, ಈ ನಾಗರಿಕತೆಯನ್ನು ಬಿಟ್ಟು ಈ ಆಧುನಿಕತೆಯತ್ತ ಓಡಿದಾಗ ಇದು ಚಳಿಗಲ್ಲದ ಕಂಬಳಿಯ ರೀತಿಯಲ್ಲಿ
ಉಣ್ಲಿಕ್ಕಲ್ಲದ ಅನ್ನದ ರೀತಿಯಲ್ಲಿ ನಾವು ಬೇಸಾಯವನ್ನು ಮಾಡ್ತಾ ಇದ್ದೇವೆ. ಕೃಷಿ ಬದುಕನ್ನು ಬಿಟ್ಟು ಈ ಕೈಗಾರಿಕೀಕರಣ ಎಷ್ಟು ಮುಂದುವರಿದ್ರೂ ಕೂಡ ನಾಳೆ ಒಂದು ದಿವಸ ನಾವು ಹಸಿವಾದಾಗ ಊಟ ಮಾಡಬೇಕು ಅನ್ನವನ್ನೇ. ಆ ಅನ್ನಕ್ಕೆ ಕೊರತಾಗುವಂಥ ರೀತಿ ಬಂದಿದ್ರೂ ಕೂಡ ಆದರೂ ಒಪ್ಪಿಕೊಳ್ಳುವ ಒಂದು ರೀತಿಯಲ್ಲಿ ಬದಲಾವಣೆಯೂ ಬೇಕು, ಕೈಗಾರಿಕೆಯೂ ಬೇಕು, ಎಲ್ಲವೂ ಬೇಕು ಅಂತಿರುವಾಗ ಅಲ್ಲಿಯೇ ಆ ನೆಲ ಸಂಬಂಧವಾಗಿರುವಂತಹ ದೈವಶಕ್ತಿ, ಅಲ್ಲಿ ಆ ಸ್ಥಳಕ್ಕೆ ಇರುವಂತಹ ಇತಿಹಾಸ, ಆ ಸ್ಥಳದಲ್ಲಿರುವಂತಹ ತೀರ್ಥಭಾವಿ ಹಾಗೂ ಜುಮಾದಿಯನ್ನು ಯಾರೂ ತಂದಲ್ಲಿ ನಂಬಿದ್ದಲ್ಲ, ತಾನಾಗಿಯೇ ಕೇಳಿಕೊಂಡು ಬಂದು ನಾನು ಇಂಥ ಸ್ಥಾನದಲ್ಲಿ ನಿಲ್ತೇನೆ ಅಂತ ಹೇಳಿ ನಿಂತಿರುವಂತಹ ಒಂದು ಇತಿಹಾಸ ಇರುವ ಕಾರಣದಿಂದಾಗಿ ನಮ್ಮ ಕೋರಿಕೆ ಇಷ್ಟೇ. ಇನ್ನೊಂದೇನು ಅಂತ ಹೇಳಿದರೆ, ಬಲವಾದ ಕಾರಣ ಇನ್ನೊಂದೇನು ಅಂತ ಹೇಳಿದರೆ, ಕಾರಣಾಂತರಗಳಿಂದ ಈ ಕೈಗಾರಿಕೆಯ SEZನವರ ಅಥವಾ ಸರಕಾರದವರ ಒಂದು ಒಪ್ಪಿಗೆಯ ಮೇರೆಗೆ ಅಲ್ಲಿನ ಇಡೀ ಗ್ರಾಮವನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರೂ ಕೂಡ ನೆಲ್ಲಿದಡಿ ಗುತ್ತಿನ ಮನೆತನ ಅಥವಾ ಮನೆಯನ್ನು ಅಥವಾ ಉಳ್ಳಗಡ್ಡೆ ಸ್ಥಾನದ ಗ್ರಾಮದವರು ಸೇರಿಕೊಂಡು, ಮಾಗಣೆಯವರು ಸೇರಿಕೊಂಡು ಆರಾಧನೆ ಮಾಡುವಂಥ ಜುಮಾದಿಯ ದೈವಸ್ಥಾನವನ್ನು ಇವತ್ತಿನವರೆಗೂ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ದೈವಕ್ಕೆ ನಿಲ್ಲುವಂಥ ಮನಸ್ಸಿದೆ, ದೈವ ಆ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ ಅನ್ನೋದು ಸತ್ಯ ಅಂತ ಆಯಿತು. ಆ ಸತ್ಯವನ್ನು ಒಪ್ಪಿಕೊಂಡು ಆ ದೈವಸ್ಥಾನಕ್ಕೆ ಹೋಗುವಂಥ ರಸ್ತೆ, ಆ ದೈವಸ್ಥಾನದಲ್ಲಿ ಹಾಗೂ ನೆಲ್ಲಿದಡಿ ಗುತ್ತು ಮನೆತನದವರ ಆರಾಧನೆಯ ದೈವಕ್ಕೆ ಮಾಡುವಂತಹ ವಾರ್ಷಿಕವಾದ ಕೈಂಕರ್ಯಗಳು, ದಿನನಿತ್ಯದ ಆರಾಧನೆ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅವಕಾಶ ಸಿಕ್ಕಿದ್ರೆ ಬಹಳ ಒಳಿತು. ಈ ತುಳುನಾಡಿನ ದೈವಕ್ಕೆ ಕೊಡುವಂತಹ ದೊಡ್ಡ ಗೌರವ, ತುಳುನಾಡಿನ ಜನರ ಒಂದು ಭಾವನೆ ಏನಿದೆ ಆ ಭಾವನೆಗೆ ಕೊಡುವಂಥ ಒಂದು ದೊಡ್ಡ ಬೆಲೆ ಅಂತ ಹೇಳಿ ನಾವು ಬಯಸ್ಬೋದು. ಯಾಕೆ ಹೇಳಿದರೆ, ನಾವು ಯಾವುದೇ ಕರ್ತವ್ಯ ಮಾಡುವುದಿದ್ರು ಆ ಚಾವಡಿಯಿಂದ ಇಳಿದು ಬರುವಾಗ ಆ ದೈವಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಬರುವಂಥದ್ದು. ಯಾಕೆ ಹೇಳಿದರೆ, ಸುಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ಒಂದು ತೊಂದರೆಯನ್ನು ಉಂಟು ಮಾಡದೆ ಹೋದಂಥ ಕಾರ್ಯವನ್ನು ಕೈಗೂಡಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬರುವವರು. ದೈವ ನಂಬುವವರ ಭಕ್ತಿ ಇಷ್ಟೇ, ಎಲ್ಲೂ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಭಕ್ತಿ. ಈಗಲೂ ನಮ್ಮಲ್ಲಿರುವ ಭಕ್ತಿ ಅಷ್ಟೇ. ಅದಕ್ಕೆ ನಮ್ಮ ಹೇಮಂತ್ ಶೆಟ್ಟಿ ಅವರು ಹೇಳಿದ ಹಾಗೆ ಎಲ್ಲ ಕರ್ತವ್ಯವನ್ನು ಸರ್ಕಾರದವರು ಏನು ಆದೇಶ ನೀಡಿದ್ದಾರೋ, ಏನು ನಮಗೆ ನಿರ್ಬಂಧನೆಗಳನ್ನು ಹಾಕಿದ್ದಾರೋ ಆ ನಿರ್ಬಂಧನೆಯ ಮೇರೆಗೆ ಅಲ್ಲಿ ನಡೆಸಬಹುದು ಅಂತ ಹೇಳಿದ್ದಾರೆ. ನಡೆಸಲಿಕ್ಕೆ ಇಂಥ ಕರ್ತವ್ಯಗಳನ್ನು ನೀವು ಮಾಡಬೇಕು, ಅರ್ಜಿಗಳನ್ನು ಕೊಡಬೇಕು, ಅದಕ್ಕೆ ಬೇಕಾದಂಥ ಅನುಮತಿಯನ್ನು ಪಡಿಬೇಕು. ಅದರ ನಂತರ ಅವರ ಸಿಸ್ಟಮಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ, ಈಗ QR ಕೋಡ್ ಇರ್ಬೋದು, ಎಲ್ಲವೂ ಸರಿ, ಎಲ್ಲವನ್ನು ಒಪ್ಪಿಕೊಳ್ಳುವ. ಆದರೆ ಎಲ್ಲವನ್ನು ಒಪ್ಪಿಕೊಳ್ಳುವ ಕಾರಣ ಏನು ಅಂತ ಹೇಳಿದರೆ, ಆ ದೈವಕ್ಕೆ ಮಾಡುವಂಥ ಆರಾಧನೆಗೆ ತೊಂದರೆ ಆಗಬಾರ್ದು. ಅಲ್ಲಿ ದೈವನಿಂದನೆ ಮಾಡಿದಂಥ ದೋಷ ಕುಟುಂಬಕ್ಕಾಗಲಿ ಗ್ರಾಮಕ್ಕಾಗಲಿ ಬರಬಾರ್ದು. ಕುಟುಂಬದವರಿಗೆ ಗ್ರಾಮದವರಿಗೆ ಆ ದೈವದ ಗಂಧ ಪ್ರಸಾದ ಸಿಗಬೇಕು ಅನ್ನುವ ಒಂದು ಕಾರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ನಮ್ಮಿಂದ ಸರ್ಕಾರಕ್ಕೂ ಆಗಬಾರ್ದು. ಯಾಕೆ ಹೇಳಿದರೆ, ಮುಂದಕ್ಕೂ ನಮಗೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಬೇಕೆನ್ನುವ ಕಾರಣಕ್ಕೆ ಮಾತ್ರ ಇಷ್ಟರವರೆಗೆ ಅದು ಒಂದು ರೀತಿಯಲ್ಲಿ ಸುಸ್ಥಿತಿಯಲ್ಲಿ ನಡೆದುಕೊಂಡು ಬಂದಿದೆ. ಯಾವಾಗ ಅಲ್ಲಿ ಒಳ ಹೋಗುವಂಥ ಪ್ರವೇಶಕ್ಕೆ ನಿರ್ಬಂಧನೆಗಳು ಬರ್ತಾ ಇದೆಯೋ, ಇನ್ನು ಒಂದು ಮನುಷ್ಯ ಬಗ್ಗುದು ಅಂತ ಹೇಳಿದರೆ ಒಂದು ಭೂಮಿ ತನಕ ಬಗ್ಲಿಕ್ಕೆ ಆಗ್ತದೆ. ಅಲ್ಲಿ ನಂತರ ಬಗ್ಗು ಅಂತ ಹೇಳಿದರೆ ಎದೆ ನೆಲಕ್ಕೆ ಮುಟ್ಟಿಯುವಾಗ ಮನುಷ್ಯ ತನ್ನಷ್ಟಕ್ಕೆ ಎದ್ದು ನಿಲ್ತಾನೆ. ಇದು ಯಾವುದೇ ಒಂದು ವಿಷಯವನ್ನು ಉಲ್ಬಣ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಇಲ್ಲಿಯವರೆಗೆ ಶಾಂತ ರೂಪದಲ್ಲಿ ದೈವವೂ ಕೂಡ ಅಲ್ಲಿ ಆರಾಧನೆ ಆಗ್ತಿರುವ ಕಾರಣದಿಂದ ಯಾವುದೂ ತೊಂದರೆ ಗ್ರಾಮಕ್ಕಾಗಲಿ ಅಥವಾ ಅಲ್ಲಿರುವ ಇಂಡಸ್ಟ್ರಿಗಳಿಗಾಗಲಿ ತೊಂದರೆ ಆಗದ ಹಾಗೆ ದೈವವೂ ಕೂಡ ಒಳ್ಳೆಯ ಅನುಗ್ರಹವನ್ನು ನೀಡ್ತಾ ಇದೆ ಈ ಆರಾಧನೆಯ ಫಲದಿಂದಾಗಿ. ಮುಂದಕ್ಕೆ ಈ ವಿಕೋಪಕ್ಕೇನಾದರೂ ದೈವ ತಿರುಗಿತು ಅಂತ ಆದರೆ, ಇತ್ತೀಚೆಗೆ ಮೊನ್ನೆ ಹೋದ ಒಂದು 2-3 ತಿಂಗಳ ಹಿಂದೆ ಅಲ್ಲಿಯ ದೈವದ ಒಂದು ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಲ್ಲಿರುವಂಥ ಉಳ್ಳಗುಡ್ಡೆ ಸ್ಥಾನದಲ್ಲಿ ದೈವದ ಸ್ಥಾನ ಏನಿದೆ ಅಥವಾ ಗೋಪುರಗಳೇನಿವೆ ಅಲ್ಲಿ ಎಲ್ಲ ತೊಂದರೆಗಳಿವೆ. ಅಂದರೆ ಅಲ್ಲೆಲ್ಲ ಮಾಡು ಎಲ್ಲ ಸೋರ್ತಾ ಇದೆ. ಸುಮಾರು ವರ್ಷಗಳಿಂದ ಜನ ಇಲ್ಲದ ಪ್ರದೇಶ ಆದ ಕಾರಣ, ಅದು ವ್ಯವಸ್ಥೆಗಳು ಇಲ್ಲದ ಕಾರಣ ಸೋರ್ತಾ ಇದೆ. ಅಲ್ಲಿ ಕರ್ತವ್ಯಗಳನ್ನು ಮಾಡುವುದು ಹೇಗೆ, ಅಥವಾ ಈ ಸೆಜ್ಜಿನವರು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ, ಇದು ಹೋಗುವುದಾದರೆ ಹೇಗೆ, ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಲಾಯಿತು ಊರವರೆಲ್ಲ ಸೇರಿಕೊಂಡು. ಆ ಪ್ರಶ್ನಾ ಚಿಂತನೆಯಲ್ಲೂ ಬಂದಂಥ ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ದೈವವನ್ನು ನಿಮ್ಮವರು ಯಾರು ತಂದು ಇಟ್ಟದ್ದಲ್ಲ, ದೈವ ತಾನಾಗೇ ಬಂದು ನಿಂತಿರುವ ಜಾಗ ಆದ ಕಾರಣ, ಮತ್ತು ಅಲ್ಲಿ ತೀರ್ಥಭಾವಿಯನ್ನು ದೈವ ಅದರ ಸ್ವಚ್ಛೆಯ ಪ್ರಕಾರವಾಗಿ ನಿರ್ಮಾಣ ಮಾಡಿಸಿಕೊಂಡು ಬಂದಿರುವ ಕಾರಣದಿಂದಾಗಿ ನಿಮಗೆ ಇಲ್ಲಿಂದ ದೈವವನ್ನು ಕೊಂಡು ಹೋಗುವಂತಹ ಯಾವುದೇ ಅನುಕೂಲತೆಗಳು ಇಲ್ಲ.
ದೈವ ಇದಕ್ಕೆ ಅನುಗ್ರಹದ ದಾರಿಯನ್ನು ತೋರಿಸ್ತಾ ಇಲ್ಲ. ಹಾಗಾದ್ರೆ ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿರುವ ದೈವವನ್ನು ಇಲ್ಲೇ ನೀವು ಆರಾಧನೆ ಮಾಡಿಕೊಂಡು ಬರಬೇಕು ವಿನಃ ಇದನ್ನು ನೀವು ಬೇರೆ ಎಲ್ಲಿಗಾದ್ರೂ ಕೊಂಡು ಹೋದ್ರೂ ಕೂಡ ಸಾಂಕೇತಿಕವಾಗಿ ನೀವು ಕೊಂಡೋಗಿ ಎಷ್ಟು ದೊಡ್ಡ ಸ್ಥಾನಮಾನವನ್ನು ನಿರ್ಮಾಣ ಮಾಡಬಹುದು, ಆದರೆ ದೈವದ ಕಳೆಯನ್ನು ನೀವು ಹೊಸದಾಗಿ ಕಟ್ಟಿದ ಸ್ಥಳದಲ್ಲಿ ದೈವದ ಕಳೆ ತುಂಬಿ ಬರುವುದಿಲ್ಲ. ಈ ಸ್ಥಳಕ್ಕೂ ಆ ಸ್ಥಳಕ್ಕೂ ವ್ಯತ್ಯಾಸ ಬರ್ತದೆ, ಮಾತ್ರ ದೈವ ಇಲ್ಲೇ ನಿಲ್ತದೆ. ಇದರಿಂದ ಗ್ರಾಮಕ್ಕೂ ದೋಷ ಇದೆ, ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಜಾಗಗಳಿಗೆಲ್ಲವೂ ಬೇರೆ ರೀತಿಯ ದೋಷಗಳು ತಟ್ಟಿ ಬರುವಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಪ್ರಶ್ನಾಚಿಂತನೆಯಲ್ಲೂ ಬಂದಿದೆ. ಇದೆಲ್ಲವೂ ಗ್ರಾಮಸ್ಥರನ್ನೆಲ್ಲ ಒಂದು ಸಂಕಷ್ಟಕ್ಕೆ ಈಡು ಮಾಡಿದೆ. ನಾವು ಅಭಿವೃದ್ಧಿ ಮಾಡುವುದಾದ್ರೆ ಹೇಗೆ ಅಂತ ಹೇಳಿ ಒಂದು ದೊಡ್ಡ ಸಂಕಷ್ಟಕ್ಕೆ ಈಡಾಗಿದೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಾದವರು SEZ ಮತ್ತು ಸರ್ಕಾರದಿಂದ, ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವರು ಉತ್ತರ ಕೊಡಬೇಕು. ಇಷ್ಟು ಒಂದು ದೊಡ್ಡ ಸಂಕಷ್ಟದಲ್ಲಿರುವ ಕಾರಣದಿಂದಾಗಿ ಮತ್ತು ದೈವ ನೆಲೆ 2006ರಿಂದ 2025ರವರೆಗೆ ಮುಂದುವರಿದ ಕಾರಣದಿಂದಾಗಿ ಅಲ್ಲಿ ಏನೋ ದೈವಶಕ್ತಿ ಇರುವುದಂತೂ 100ಕ್ಕೆ 100 ಖಂಡಿತ.